ವಿಠಲ ವಿದ್ಯಾಸಂಘದ ಪ್ರೌಢಶಾಲಾ ವಿಭಾಗದ ವಾರ್ಷಿಕೋತ್ಸವ ಸಮಾರಂಭ ನಡೆಯಿತು. ಪೇಂಟಿಂಗ್ನಲ್ಲಿ ಸ್ವಾಗತ ಎಂದು ಬರೆಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು. ಇನ್ನು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳನ್ನ ಗೌರವಿಸಲಾಯಿತು. ದತ್ತಿನಿಧಿಯನ್ನ ವಿತರಿಸಲಾಯಿತು. ವಿದ್ಯಾರ್ಥಿಗಳಿಂದ ಆಕರ್ಷಕ ಹುಲಿವೇಷ ನೃತ್ಯ, ಗುಜರಾತ್ ಮೂಲದ ನೃತ್ಯ ವೈಭವ ನಡೆಯಿತು. ಮುಂಬೈನ ಎಚ್ಡಿಎಫ್ಸಿ ಬ್ಯಾಂಕ್ನ ಹಿರಿಯ ಪ್ರಬಂಧಕಿ ಗಾಯತ್ರಿ ಸಂತೋಷ್, ಬೆಳ್ತಂಗಡಿ ಮಕ್ಕಳ ತಜ್ಞ ಡಾಕ್ಟರ್ ಗೋವಿಂದ ಕಿಶೋರ, ವಿದ್ಯಾಸಂಘದ ಅಧ್ಯಕ್ಷ ಮುಗುಳಿ ತಿರುಮಲೇಶ್ವರ ಭಟ್, ವಿಠಲ ವಿದ್ಯಾಸಂಘದ ಕೋಶಾಧಿಕಾರಿ ಎಂ ನಿತ್ಯಾನಂದ ನಾಯಕ್, ಕಾರ್ಯದರ್ಶಿ ಯಶವಂತ, ಸದಸ್ಯ ಬಾಬು ಕೆವಿ, ಪ್ರಾಂಶುಪಾಲ ಆದರ್ಶ್ ಚುಕ್ಕಾಡಿ, ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಕಿರಣ್ ಕುಮಾರ್ ಬ್ರಹ್ಮಾವರ ಉಪಸ್ಥಿತರಿದ್ದರು.